ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಮಕ್ಕಳ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಮಕ್ಕಳು ಅಂದ್ರೆ ದೇವರ ಸಮಾನ. ಅವರ ಆಟ ಪಾಠಗಳು ನೋಡ್ತಾ ಇದ್ರೆ ಎಂಥವರ ಮನಸ್ಸು ಕೂಡ ಕರಗಿ ಹೋಗುತ್ತೆ. ಇನ್ನು ಶಿಕ್ಷಕರು ಕೂಡ ಮಕ್ಕಳ ಬೆಳವಣಿಗೆಯ ಜೊತೆಗೆ ಅವರ ಎಲ್ಲಾ ಕಾರ್ಯಗಳಿಗೂ ಪ್ರೋತ್ಸಾಹವನ್ನ ನೀಡಿ ಅವರ ಶಿಕ್ಷಣಕ್ಕೆ ನೆರವು ಮಾಡಿಕೊಡ್ತಾರೆ. ಇನ್ನು ಶಿಕ್ಷಣ ವಾರ್ಷಿಕೋತ್ಸವವು ಬಹಳ ಸಂಭ್ರಮದಿಂದ ಜರುಗುತ್ತೆ. ಇನ್ನು ಈ ಶಾಲೆಯಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ಶಿಕ್ಷಣ ವಾರ್ಷಿಕೋತ್ಸವ ನಡೆದಿದೆ. ಅದನ್ನ ನೋಡ್ಕೊಂಡು ಬನ್ನಿ. ಕಟ್ಪಾಡಿಯ ರೋಟರಿ ಅಧ್ಯಕ್ಷರು ಕೂಡ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದಾರೆ. ಶಿರವಾಕ್ ಕ್ಷೇತ್ರದ ತಾಲೂಕು ಪಂಚಾಯತ್ ಸದಸ್ಯೆ ಹಾಗೆಯೇ ಜಿಲ್ಲಾ ಮಟ್ಟದ ಕಾಂಗ್ರೆಸ್ಸಿನ ನಾಯಕ ವೇದಿಕೆಯಲ್ಲಿ ನಮ್ಮ ಬೆಂಗಳೂರು ಅಸೋಸಿಯೇಷನ್ ಮುಂಬೈ ಇದರ ನೂತನ ಗೌರವ ಪ್ರಧಾನ ಕಾರ್ಯದರ್ಶಿ ಹಾಗೆಯೇ ನಮ್ಮ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ಧನಂಜಯ ಎಸ್ ಕೋಟೆನ್ ಅವರು ಕೂಡ ಅರ್ಚಕರು ಪುರೋಹಿತರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮೊಡನೆ ಸಹಕರಿಸ್ತಾ ಇದ್ದಾರೆ ನಮ್ಮ ಎರಡು ಮಾಧ್ಯಮದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರುಗಳು, ಆಂಗ್ಲ ಮಾಧ್ಯಮದ ಅಧ್ಯಕ್ಷೆಯಾದಂತಹ ಶ್ರೀಮತಿ ಸುಕನ್ಯಾ ಜೋಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕನ್ನಡ ಮಾಧ್ಯಮದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಕೃಷ್ಣ ಜೋಗಿಯನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವರು ಎಲ್ಲ ಹೆತ್ತವರ ಪ್ರತಿನಿಧಿಯಾಗಿ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ನಮ್ಮ ಆಂಗ್ಲ ಮಾಧ್ಯಮದ SP ಸ್ಕೂಲ್ ಸಿಟಿ ಲೀಡರ್ ಸಮಿತಿ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ನಾಯಕ ಮಂಜು ನಾಯಕ್ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮದ ಎಲ್ಲ ಭಾವಚಿತ್ರಗಳನ್ನು ಸೆರೆ ಹಿಡಿಯಲಿಕ್ಕೆ ಆಮೇಲೆ ಛಾಯಾಗ್ರಹಣ ಮಾಡಲಿಕ್ಕೆ ಬಂದಿದ್ದಾರೆ. ದೂರದ ಊರಿಂದ ಮುಂಬೈಯಿಂದ ಬಂದಿದ್ದಾರೆ ರೋಮ್ಸ್ ಬಂಟ್ವಾಳ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಗತಿಸಿದ್ದೇನೆ. ಅವರ ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರನ್ನು ಒಂದು ಗುಲಾಬಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇನೆ. ಹಾಗೆಯೇ ನಮ್ಮ ಒಂದು ಪ್ರತಿಷ್ಠಿತ TV ಚಾನಲ್ ಸ್ಪಂದನ ಉಡುಪಿ ಅಲ್ಲಿಂದ ಸಂತೋಷ್ ಬರ್ಮನ್ ಅವರು ಬಂದಿದ್ದಾರೆ. ದಯವಿಟ್ಟು ಅವರು ಕೂಡ ಒಂದು ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರಿಂದ ಒಂದು ಗುಲಾಬಿಯನ್ನು ಸ್ವೀಕರಿಸಬೇಕು. ಸ್ಪಂದನದಲ್ಲಿ ನಾವು ಕವರೇಜ್ ಕೊಡ್ತಾ ಇದ್ದೇವೆ. ಇದರ ಬಗ್ಗೆ ನ್ಯೂಸ್ ಬರ್ತಾ ಉಂಟು. ಆಮೇಲೆ 2 ದಿವಸದ ನಂತರ 1 ಗಂಟೆಯ ಫುಲ್ ಪ್ಯಾಕೇಜ್ ಅವರು ಹಾಕ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ನಾವು ಸರಿಯಾಗಿ ಮಾಹಿತಿಯನ್ನು ಕೊಡಲಿದ್ದೇವೆ. ಕಾರ್ಕಳದಿಂದ ಪ್ರಖ್ಯಾತ ಆರ್ಕಿಟೆಕ್ಟರ್ ಪ್ರಮೋದ್ ಕುಮಾರ್ ಕಾರ್ಕಳ ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಒಂದು 50 ಲಕ್ಷದ ಪ್ರಾಜೆಕ್ಟ್ ಆಗ್ತಾ ಉಂಟು. ಅದರ ಕಾಂಟ್ರಾಕ್ಟರ್ ನಿತೀಶ್ ಕುಮಾರ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಲು ಸ್ವಾಗತಿಸ್ತಾರೆ. ಮತ್ತು ನಮ್ಮ SSLCಯಲ್ಲಿ ಪ್ರತಿ ವರ್ಷ ಗೋಲ್ಡ್ ಮೆಡಲ್ ಕೊಡ್ತಕ್ಕಂಥ ಚಂದ್ರ ಪೂಜಾರಿ ಅವರು ಮತ್ತು ಪಳ್ಳಿ ಆನಂದ್ ಪೂಜಾರಿ ಅವರು ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಲು 1932ರಲ್ಲಿ ನಮ್ಮ ಹಿರಿಯರಿಂದ ಸ್ಥಾಪಿಸಲ್ಪಟ್ಟಂತಹ ಬಹುದೊಡ್ಡ ಸಂಸ್ಥೆ, ತುಳು ಕನ್ನಡಿಗರ ಪ್ರತಿಷ್ಠಿತ ಸಂಸ್ಥೆ ಬೆಂಗಳೂರು ಅಸೋಸಿಯೇಷನ್ ಮುಂಬೈ. ಕಾಲಕಾಲಕ್ಕೆ ಹಲವಾರು ಅಧ್ಯಕ್ಷರುಗಳ ಆಡಳಿತೆಯಲ್ಲಿ ಸಮಾಜಪರ ಕೆಲಸವನ್ನು ಮಾಡಿಕೊಂಡು ಬಂದಂತಹ ಸಂಸ್ಥೆಗೆ ಒಂದು ತೋಳಿತಕ್ಕೆ ಒಂದು ಸದೃಢವಾದಂತಹ ಬಲ ಬರಬೇಕು ಎಂಬುದು ಬ್ರಹ್ಮಶ್ರೀ ನಾರಾಯಣಗುರುಗಳ ಚಿಂತನೆಯಾಗಿತ್ತು. ಬೆಂಗಳೂರು ಅಸೋಸಿಯೇಷನ್ ನಾರಾಯಣಗುರುಗಳ ತತ್ವ, ನಾರಾಯಣಗುರುಗಳ ಸಂದೇಶವನ್ನು ಸಾರುವಂತಹ ಅದರ ಛತ್ರದಡಿಯಲ್ಲಿ ನಡೆಯುವಂತಹ ಮಹಾನ್ ಸಂಸ್ಥೆಗೆ 1991 ಒಂದು ವಿಶೇಷವಾದಂತಹ ಒಂದು ಸಮಯದಲ್ಲಿ ನಮ್ಮ ಮಾರ್ಗದರ್ಶಕರಾದ ಸನ್ಮಾನ್ಯ JC ಸುವರ್ಣರು ಆ ಬೆಂಗಳೂರು ಅಸೋಸಿಯೇಷನ್ಗೆ ತಾನು ಪಾದಾರ್ಪಣೆಗೈದರು. ಅವರ ವಿಚಾರ, ಅವರ ಚಿಂತನೆ ನಾವು ನೋಡ್ತಾ ಇರುವಂತಹ ಈ ಶಾಲೆ ಆದರೂ ಬೆಂಗಳೂರು ಅಸೋಸಿಯೇಷನ್ಗೆ ಅವರು ಬಂದ ನಂತರ ಅದರ ವ್ಯಾಪ್ತಿ, ಅದರ ವಿಸ್ತರಣೆ, ಅದರ ಕಾರ್ಯೋನ್ಮುಖತೆ ಅದು ಬಹಳ ಒಂದು ವಿಶೇಷವಾದಂಥ ತೇಜಸ್ಸನ್ನು ಕಂಡು ಅದು ಸುವರ್ಣ ಯುಗವನ್ನು ಕಂಡಿತು. ಮುಂಬೈ ಮಹಾನಗರದಲ್ಲಿ 22 ಸ್ಥಳೀಯ ಕಚೇರಿಗಳನ್ನು ಅಲ್ಲಲ್ಲಿ ಸ್ಥಾಪಿಸಿ
ಸ್ವಂತ ಕಟ್ಟಡವನ್ನು ಖರೀದಿಸಿ ಆ ಪರಿಸರದ ಜನರಿಗೆ ಬಿಲವರ್ ಅಸೋಸಿಯೇಷನ್ನ ಸವಲತ್ತುಗಳನ್ನು ಮುಟ್ಟಿಸುವಲ್ಲಿ ಜೆಸಿ ಸುವರ್ಣರ ತಂಡವು ಕೆಲಸ ಮಾಡಲು ಪ್ರಾರಂಭಿಸಿತು. ಆಗಲೇ ನಮ್ಮ ಆಡಳಿತಗಾರರು ಹೇಳಿದಾಗೆ ಭಾರತ್ ಬ್ಯಾಂಕ್ 1978ರಲ್ಲಿ ಸ್ಥಾಪಿಸಲ್ಪಟ್ಟರು. 5 ಶಾಖೆಗಳಿದ್ದ ಭಾರತ್ ಬ್ಯಾಂಕನ್ನು 102 ಶಾಖೆಗೆ ವಿಸ್ತರಿಸಿದರು ನಮ್ಮ ಸನ್ಮಾನ್ಯ ಜೆಸಿ ಸುವರ್ಣರು. ಈಗ 18,000 ಕೋಟಿ ವ್ಯವಹಾರವನ್ನು ಮಾಡುವಂತಹ ಭಾರತ್ ಬ್ಯಾಂಕ್ಗೆ ರೂವಾರಿಯಾದಂತಹ ಸನ್ಮಾನ್ಯ ಜೆಸಿ ಸುವರ್ಣರು ಅವರ ಆಡಳಿತೆಯಲ್ಲಿ ಬಿಲವರ್ ಅಸೋಸಿಯೇಷನ್ ಅತ್ಯುನ್ನತವಾದಂತಹ ಪ್ರಗತಿಯನ್ನು ಕಂಡುಕೊಳ್ಳುತ್ತಾ ನಾರಾಯಣಗುರುಗಳ ತತ್ವ ಸಂದೇಶ ವಿದ್ಯೆಯಿಂದ ಸ್ವತಂತ್ರರಾಗಿ ಎಂಬುದಕ್ಕಾಗಿ ಅವರು ದತ್ತು ಸ್ವೀಕಾರ ಅಂತಹ ಒಂದು ಪ್ರಾಜೆಕ್ಟನ್ನು ಅವರು ಪ್ರಾರಂಭಿಸಿದರು. ಇವತ್ತಿಗೆ 530ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ದತ್ತು ಸ್ವೀಕಾರದ ಪ್ರಾಜೆಕ್ಟ್ನ ಅಡಿಯಲ್ಲಿ ಅವರು ಅದರ ಸವಲತ್ತನ್ನು ಪಡಿತಾ ಇದ್ದಾರೆ. ಅಲ್ಲಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ ನೀಡುವುದಲ್ಲದೆ ನಮ್ಮ ತವರೂರಿನ ಮಕ್ಕಳಿಗಾಗಿ ಮೂಲ್ಕಿಯಲ್ಲಿ ಪ್ರತಿ ವರ್ಷವೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಅವರ ಪ್ರತಿಭೆಗೆ ಅವರ ದೀಪ ಹಚ್ಚುವಂತಹ ಕೆಲಸವನ್ನು ಕೂಡ ಬಿಲವರ್ ಅಸೋಸಿಯೇಷನ್ ಮುಂಬೈ ಹಲವಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ವಿದ್ಯೆಯಿಂದ ಸ್ವತಂತ್ರರಾಗುವಂತಹ ನಾರಾಯಣಗುರು ತತ್ವಕ್ಕಾಗಿ ನಾವು ಈಗ ನೋಡುವಂತಹ ಬ್ರಹ್ಮಶ್ರೀ ನಾರಾಯಣಗುರು ವಿದ್ಯಾಸಂಸ್ಥೆ ಈ ಪಡುವೆಳ್ಳೆ. ಆಗ ಹೇಳಿದರು 30 ವರ್ಷಗಳ ಇತಿಹಾಸ ಈ ಒಂದು ಸಂಸ್ಥೆ ಇದೆ. 1988ರಲ್ಲಿ ಅಂದಿನ ಸಮಾಜ ಪರ ಕೆಲಸವನ್ನು ಮಾಡುವಂತಹ ಪಂಡಿತ್ ಎಸ್ ಕೆ ಸೋಳರವರು, ಆರ್ ಜೆ ಮಟ್ಟಿಯವರು, ಕಿಡಿಯೂರವರು ಇನ್ನಂತಹ ಹಲವಾರು ವ್ಯಕ್ತಿಗಳು ಕೂಡಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಆದರೆ ಒಂದು ವಿದ್ಯೆ ಕೊಡುವಂತಹ ಕಷ್ಟಕರವಾದಂತಹ ಸಮಯದಲ್ಲಿ ಇನ್ನು ಹೇಗೆ ಈ ಸಂಸ್ಥೆಯನ್ನು ನಡೆಸುವುದು ಎಂಬಂತಹ ಸಂದಿಗ್ಧ ಪರಿಸ್ಥಿತಿ ಇರುವಾಗ ನಾನು ಆಗ ಹೇಳಿದಾಗೆ ಈ ಶಾಲೆಗೂ ಕೂಡ ಪಾದಾರ್ಪಣೆ ಮಾಡಿದವರು ಸನ್ಮಾನ್ಯ ಜೆಸಿ ಸುವರ್ಣರವರು. ಆ ಸಮಯದಲ್ಲಿ ನನಗೆ ನೆನಪಿದೆ, ತಿಂಗಳಿಗೆ 20,000 ರೂಪಾಯಿ ಆ ಸಂಬಳ ಬರ್ತಾಯಿದ್ದು. ಅದನ್ನು ಕೊಡುವುದಕ್ಕೂ ಕೂಡ ಸಂಕಷ್ಟ ಇರುವಾಗ ಜೆಸಿ ಸುವರ್ಣ ದಿಟ್ಟವಾದಂತಹ ಒಂದು ಹೆಜ್ಜೆಯಲ್ಲಿಟ್ಟರು. ತನ್ನ ಮಹಾಸಭೆಯಲ್ಲಿ ಹೇಳಿದರು, ನಮಗೊಂದು ಊರಲ್ಲಿ ಶಾಲೆ ಬೇಕು, ನಾವು ಖಂಡಿತವಾಗಿ ಅದನ್ನು ನಡೆಸಬೇಕು, ನಾರಾಯಣಗುರು ತತ್ವವನ್ನು, ನಾರಾಯಣ ಸಂದೇಶವನ್ನು ನಾವು ಪರಿಪಾಲಿಸಬೇಕು ಎಂಬುದು ಅವರು ಹೇಳುವಾಗ ಯಾರು ಅದಕ್ಕೆ ಇಲ್ಲ ಅಂತ ಹೇಳಿಲ್ಲ. ಇವತ್ತು ಅದು ಸಂಸ್ಥೆ ಬಹಳ ದೊಡ್ಡದಾಗಿದೆ. 1996ರಲ್ಲಿ ಅವರು ಈ ಶಾಲೆಯನ್ನು ಪಡೆಕೊಂಡರು. ಆಗ ಈ ಶಾಲೆಗೆ 8 ವರ್ಷಗಳ ಕಾಲ ಮನುಷ್ಯ ಜೀವನದಲ್ಲಿ ಒಂದು 8 ವರ್ಷದಲ್ಲಿ ಗರ್ಭಾಷ್ಟಮ ಅಂತ ನಾವು ಹೇಳ್ತೇವೆ, ಉಪನಯನ ಅಂತ ನಾವು ಹೇಳ್ತೇವೆ, ಅದು ಆಗುವುದು 8ನೇ ವರ್ಷದಲ್ಲಿ. ಯಾಕಂತ ಹೇಳಿದ್ರೆ ಆಗ ಜ್ಞಾನ ಪ್ರವರ್ಧನ ಆಗುವಂತಹ ಸಮಯ. ಪ್ರತಿ ವರ್ಷ ಸಾಧಾರಣ 6 ವರ್ಷಗಳಿಂದ 100% ರಿಸಲ್ಟ್ ಆಗ್ತಾ ಇದೆ. ಅದು ಕೂಡ ನಿಮ್ಮಿಂದ ನಮಗೆ ನಿರೀಕ್ಷೆ ಇದೆ. ಬರುವ ದಿನಗಳಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂನಿಂದ ನಮಗೆ 100% ಒಂದು ರಿಸಲ್ಟ್ ಬರಲಿ ಅಂತ ಹೇಳಿ, ನಾರಾಯಣ ಗುರುಗಳ ಅನುಗ್ರಹ ಇರಲಿ, ಶಾರದಾ ಮಾತೆ ಅನುಗ್ರಹಿಸಿ ಅಂತ ಹೇಳಿ ನಾನು ನನ್ನ ಪ್ರಾಸ್ತಾವಿಕ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಳಕಳಿಯ ವಿನಂತಿಯೊಂದಿಗೆ दीपं नमोस्तुते प्रातःकालः दीपं नमोस्तुते असलः दीपं नमोस्तुते प्रातःकालः दीपं नमोस्तुते ನಮ್ಮ ಈ ಭಾರತೀಯ ಸಂಸ್ಕೃತಿ ಮುನ್ನಡೆಯುತ್ತಿದೆ. ಶಿಕ್ಷಣ ಸಂಸ್ಥೆಗಳ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದಿಡಲು ತುಂಬ ಸಂತೋಷ ಪಡುತ್ತಿದ್ದೇನೆ. ಸ್ಥಾಪನೆ 1988ರ ಜೂನ್ ತಿಂಗಳ 4ನೇ ದಿನಾಂಕ ಪಡುಬೆಳ್ಳೆಯ ಚರಿತ್ರೆಯಲ್ಲಿ ಸುದಿನ. ಉಡುಪಿ ಜಿಲ್ಲೆಯಿಂದ 18 ಕಿಲೋಮೀಟರ್ ದೂರದ ಪಡುಬೆಳ್ಳೆಯಲ್ಲಿ ಪ್ರಥಮತಃ ಪ್ರೌಢ ಶಿಕ್ಷಣದ ಜ್ಯೋತಿಯನ್ನು ಬೆಳಗಿದ ದಿನ. ಬನ್ನಂಜೆಯ ಬ್ರಹ್ಮಶ್ರೀ ನಾರಾಯಣಗುರು ಎಜುಕೇಷನ್ ಟ್ರಸ್ಟಿನವರು ಈ ಭಾಗದ ಜನತೆಗೆ ವಿದ್ಯಾಭಿಕ್ಷೆ ನೀಡಿದ ದಿನ. ಹಚ್ಚ ಹಸಿರಾಗಿರುವ ಈ ನಿಸರ್ಗದ ತೊಟ್ಟಿಲಿನ ಗ್ರಾಮೀಣ ಪ್ರದೇಶವಾದ ಪಡುಬೆಳ್ಳೆಯಲ್ಲಿ ಮಹನೀಯರುಗಳಾದ ಪೂಜ್ಯ ದಿವಂಗತ ಆರ್ ಜೆ ಮಟ್ಟಿ, ಪೂಜ್ಯ ದಿವಂಗತ ಎಸ್ ಕೆ ಸುವರ್ಣ ಮೂಡುಬೆಳ್ಳೆ, ಪೂಜ್ಯ ದಿವಂಗತ ಮೋಹನ್ ದಾಸ್ ಬಂಗೇರ ಹಾಗೂ ಮಾಜಿ ಸಚಿವರಾದ ಪೂಜ್ಯ ದಿವಂಗತ ವಸಂತ ಬಿಸಾಲಿಯನ್ ಇವರು ಶಿಕ್ಷಣಾರ್ಥಿಗಳಿಗಾಗಿ ಪರವೂರ ಮಹನೀಯರ ಸಹಕಾರದೊಂದಿಗೆ ಬನ್ನಂಜೆಯ ಬ್ರಹ್ಮಶ್ರೀ ನಾರಾಯಣಗುರು ಎಜುಕೇಷನ್ ಟ್ರಸ್ಟಿನ ವತಿಯಿಂದ ಈ ಶಿಕ್ಷಣ ಸಂಸ್ಥೆಯ ಜನ್ಮಕ್ಕೆ ಕಾರಣರಾದವರು. ಕ್ರಮೇಣ ಬಿಲ್ಲವರ್ ಅಸೋಸಿಯೇಷನ್ನ ಸನ್ಮಾನ್ಯ ಅಧ್ಯಕ್ಷರಾಗಿದ್ದ ಮಾನ್ಯ ಜೆಸಿ ಸುವರ್ಣರು ಅಸೋಸಿಯೇಷನ್ನ ಇದರ ಕಾರ್ಯಕಾರಿ ಸಮಿತಿಯ ಸರ್ವರ ಸಕ್ರಿಯ ಸಹಕಾರದೊಂದಿಗೆ ನಮ್ಮ ಈ ವಿದ್ಯಾಮಂದಿರವನ್ನು ಸುಗಮವಾಗಿ ಮುನ್ನಡೆಸುವ ಔದಾರ್ಯ ತೋರಿದ್ದು ನಮ್ಮೆಲ್ಲರ ಭಾಗ್ಯ.
ಈ ಭಾಗದ ಮಕ್ಕಳ ಪುಣ್ಯ. ಮುಂಬೈ ಬಿಲ್ಲವರ ಅಸೋಸಿಯೇಷನ್ನವರು ಈ ವಿದ್ಯಾಸಂಸ್ಥೆಯನ್ನು ವಹಿಸಿಕೊಂಡಿರುವ 1997 ಅಕ್ಟೋಬರ್ ತಿಂಗಳ 12ನೇ ದಿನಾಂಕ ಚಿರಸ್ಮರಣೀಯವಾದ ಸುದಿನ. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ 1988ರಲ್ಲಿ ಸ್ಥಾಪನೆಗೊಂಡಿರುತ್ತದೆ. ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಶಾಲೆ 1998, ಪ್ರಾಥಮಿಕ ಶಾಲೆ 1999 ಹಾಗೂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ 2006ರಂದು ಸ್ಥಾಪನೆಗೊಂಡಿತು. ಶಾಲೆಯ ಸ್ಥಾಪನೆಗೆ ಕಾರಣರಾಗಿ ಹಲವಾರು ವರ್ಷಗಳವರೆಗೆ ಮುಖ್ಯೋಪಾಧ್ಯಾಯರಿಗೆ ಸೇವೆ ಸಲ್ಲಿಸಿದ ದಿವಂಗತ RS ಬೆಳ್ಳೆ, ಸಿವಿಲ್ ಕಾಂಟ್ರಾಕ್ಟರ್ ಶ್ರೀಯುತ ಸಿರಿಲ್ ಕ್ವಾರ್ಟರ್ಸ್ನಂತಹ ಮಹನೀಯರನ್ನು ಇಂದು ಸ್ಮರಿಸಿಕೊಳ್ತಾ ಇದ್ದೇನೆ. ಉದ್ದೇಶ: ಗ್ರಾಮೀಣ ಪ್ರದೇಶದಲ್ಲಿರುವವರಿಗೆ ಶಿಕ್ಷಣ ಸೌಲಭ್ಯವನ್ನು ನೀಡುವುದು, ಕನ್ನಡ ಮಾಧ್ಯಮದಲ್ಲಿ ಉಚಿತ ಶಿಕ್ಷಣ ನೀಡುವುದು, ಕಡಿಮೆ ಶುಲ್ಕದಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣ ನೀಡುವುದು, ಶಾಲಾ ಆಡಳಿತ ಮಂಡಳಿ. ನಮ್ಮ ಸಮೂಹ ಶಿಕ್ಷಣ ಸಂಸ್ಥೆಗಳನ್ನು ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇವರು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ವೇತನ ಹಾಗೂ ಆಡಳಿತ ವೆಚ್ಚಕ್ಕಾಗಿ ಪ್ರತಿ ವರ್ಷ ಹಲವು ಲಕ್ಷ ಖರ್ಚು ಮಾಡುತ್ತಿದೆ. ಇದರ ಸದುದ್ದೇಶ ಗ್ರಾಮೀಣ ಪ್ರದೇಶದಲ್ಲಿರುವವರಿಗೆ ಶಿಕ್ಷಣ ಒದಗಿಸುವುದು. ನಮ್ಮ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು ಮಾನ್ಯ ಚಂದ್ರಶೇಖರ್ ಎಸ್ ಪೂಜಾರಿ ಹಾಗೂ ಶಾಲಾ ಸಂಚಾಲಕರು ಮಾನ್ಯ ಧನಂಜಯ ಎಸ್ ಕೋಟ್ಯನ್ ಆಗಿರುತ್ತಾರೆ. ನಮ್ಮ ಶಾಲಾ ಆಡಳಿತ ಮಂಡಳಿ ಹೀಗಿದೆ: ಶ್ರೀಯುತ ಚಂದ್ರಶೇಖರ್ ಎಸ್ ಪೂಜಾರಿ ಅಧ್ಯಕ್ಷರು, ಶ್ರೀಯುತ ಧನಂಜಯ ಎಸ್ ಕೋಟ್ಯನ್ ಕಾರ್ಯದರ್ಶಿ ಹಾಗೂ ಸಂಚಾಲಕರು, ಶ್ರೀಯುತ ಹರೀಶ್ ಜಿ ಅಮೀನ್ ಸದಸ್ಯರು, ಶ್ರೀ ಶ್ರೀನಿವಾಸ ಕರ್ಕೇರ, ಶ್ರೀ ರಾಜೇಶ್ ಬಂಗೇರ, ಶ್ರೀ ಹರೀಶ್ ಜಿ ಸಾಲಿಯನ್, ಶ್ರೀಮತಿ ಶಕುಂತಲಾ ಕೆಕೋಟ್ಯನ್, ಶ್ರೀ SK ಸಾಲಿಯನ್, ಶ್ರೀ ಶಿವಾಜಿ ಸುವರ್ಣ, ಶ್ರೀಯುತ ರಾಮಚಂದ್ರ ಕಿದಿಯು, ಶ್ರೀ ಕಟ್ಪಾಡಿ ಶಂಕರ್ ಪೂಜಾರಿ, ಶ್ರೀಯುತ ಸೂರ್ಯಪ್ರಕಾಶ್ ಕೆ, ಶ್ರೀಮತಿ ಗೀತಾಂಜಲಿ ಸುವರ್ಣ, ಶ್ರೀಮತಿ ರೇವತಿ ಸನಿಲ್, ಶ್ರೀಯುತ ಶ್ರೀಧರ್ ಸುವರ್ಣ, ಶ್ರೀಮತಿ ಗೀತಾ ವಾಗ್ಲೆ, ಶ್ರೀ ಜಯಕುಮಾರ್ ಉಡುಪಿ, ಶ್ರೀ ಬಾಲಕೃಷ್ಣ ಕರ್ಕೇರ, ಶ್ರೀ ಕೃಷ್ಣ ಪೂಜಾರಿ, ಶ್ರೀ ಸುಧಾಕರ್ ಪೂಜಾರಿ, ಶ್ರೀ ಜಿಂದಾರ್ ಸಿ ಸಾಲಿಯನ್ ಆಡಳಿತಾಧಿಕಾರಿ, ಉಷಾ ಎಸ್ ಮುಖ್ಯ ಶಿಕ್ಷಕಿ, ಶಾಲಾ ಕಟ್ಟಡ ಶಿಕ್ಷಕೇತರರು ಹಾಗೂ ವಿದ್ಯಾರ್ಥಿಗಳು. ಕೊನೆಯದಾಗಿ ನಮ್ಮ ಈ ಶಿಕ್ಷಣ ಸಂಸ್ಥೆಗಳ ರೂವಾರಿ, ನಮ್ಮೆಲ್ಲರ ಆಶಾ ಕಿರಣ, ಸಮಾಜ ರತ್ನ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಮಾನ್ಯ ಜಯಸಿ ಸೋಣರನ್ನು ಮನಸಾರೆ ವಂದಿಸುತ್ತಾ, ಅವ್ಯಕ್ತವಾಗಿ ನಮ್ಮ ಸಂಸ್ಥೆಗಳಿಗೆ ಕೃಪೆಯನ್ನು ತೋರಿಸುತ್ತಿರುವ ಕುಂಜಾರು ಶ್ರೀ ದುರ್ಗಾದೇವಿ, ಬಂಟಕಲ್ಲು ಶ್ರೀ ದುರ್ಗಾದೇವಿ ಹಾಗೂ ಪಾಮೂರು ಚರ್ಚಿನ ಯೇಸುಸ್ವಾಮಿ, ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಸದಾ ಸ್ಮರಿಸುತ್ತಾ, ಎಲ್ಲರಿಗೂ ಶುಭವನ್ನು ಬಯಸುತ್ತಾ, ತಾಳ್ಮೆಯಿಂದ ಕೇಳಿದ ನೀವೆಲ್ಲರಿಗೂ ವಂದಿಸುತ್ತಾ, ಎಲ್ಲರಿಗೂ ಮಂಗಳವಾಗಲಿ ಎಂಬುದಾಗಿ ಶುಭವನ್ನು ಹಾರೈಸುತ್ತಾ ಇವಾಗಲೇ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಿಡುಗಡೆಗೊಳಿಸ್ತಾ ಇದ್ದಾರೆ ಶ್ರೀಯುತ ಹರೀಶ್ ಎಸ್ ಪೂಜಾರಿಯವರು. ತಮ್ಮ ಅಮೃತ ಹಸ್ತದಿಂದ ಇದರ ಅನಾವರಣಗೊಳ್ತಾ ಇದೆ. ಉಡುಪಿ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಉಡುಪಿ ಇದರ ಆಶ್ರಯದಲ್ಲಿ ದಿನಾಂಕ 25/7/2018ರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಲ್ಪೆ ಇಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಕರಾಟೆ ಪಂದ್ಯಾಟದಲ್ಲಿ ನಮ್ಮ ಶಾಲೆಯ ಹೆಮ್ಮೆಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕುಮಾರಿ ನವಮೀರವರು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಇವರಿಗೆ ವೇದಿಕೆಯಲ್ಲಿದ್ದ ಗಣ್ಯರು ಫಲಪುಷ್ಪವನ್ನು ನೀಡಿ ಸನ್ಮಾನವನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. Your achievement proves that you had put hard work and go forward with your winning journey. Congratulations, Navami. Pupils of our school, they are none other than Swastik Shetty and Varuni. 587 out of 625. Percentage is 93.92. Donors are gold coin by Mr. Chandra Pujari, gold coin by Mr. Anand Pujari, from PTA 1000, from Mr. SK Salyan 1000 rupees, Mrs. Geeta Wagle 500 rupees, from Ramachandra Kidiyuru 500 rupees, Mrs. Smita Pai 1000 rupees, from school 500. Total amount is 4,500.
and Mrs. Chandra Pujari, please join this felicitation. And also I request Mr. and Mrs. Palli Ananda Pujari, please join this felicitation. ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ. ಎಲ್ಲ ಪ್ರೇಕ್ಷಕರು ದಯವಿಟ್ಟು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಪತ್ನಿ ವಾಣಿಜ್ಯ ಮಟ್ಟಿ ಅವರಿಂದ ನಗದು ಬಹುಮಾನ, ಶ್ರೀಮತಿ ರಿತಿಕಾ ಜಯಶಂಕರ್ ಅವರಿಂದ ನಗದು ಬಹುಮಾನ, ಜಗನ್ನಾಥ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಗದು ಬಹುಮಾನ, ಬಯಲುಮಲೆ ಮೀನಕ್ಕ ಶೆಟ್ಟಿ ಸ್ಮರಣಾರ್ಥ ಪುತ್ರ ಸುಂದರ ಶೆಟ್ಟಿ ಅವರಿಂದ ನಗದು ಬಹುಮಾನ, ಡಾಕ್ಟರ್ ಪ್ರಕಾಶ್ ಭಟ್ ಅವರಿಂದ ನಗದು ಬಹುಮಾನ, ಶ್ರೀಯುತ ಶ್ರೀಧರಾಚಾರ್ಯ ಅವರಿಂದ ನಗದು ಬಹುಮಾನ, ಶ್ರೀಮತಿ ಗೀತಾ ವಾಗ್ಲೆ ಅವರಿಂದ ನಗದು ಬಹುಮಾನ, ಸಿಂಧು ರಾಮ ಪೂಜಾರಿ ಅವರ ಸ್ಮರಣಾರ್ಥ ಅವರ ಮಕ್ಕಳಿಂದ ನಗದು ಬಹುಮಾನ, ಶ್ರೀಮತಿ ಬಾಲಿರತ್ನ ಸ್ಮರಣಾರ್ಥ ಪುತ್ತೂರು ಶ್ರೀಯುತ ಶ್ರೀನಿವಾಸಾಚಾರ್ಯರಿಂದ ನಗದು ಬಹುಮಾನ, ಬೆಳ್ಳೆ ಕಮಲಾಕ್ಷ ಶೆಣೈ ಅವರಿಂದ ನಗದು ಬಹುಮಾನ, ಶ್ರೀಯುತ ಬಾಬುರಾಯ್ ಶೆಣೈ ಅವರಿಂದ ನಗದು ಬಹುಮಾನ, ಶ್ರೀಯುತ ಸಂತಾನಾಳ್ವ ಬಡಬೆಳೆ ಅವರಿಂದ ನಗದು ಬಹುಮಾನ, ಶ್ರೀಯುತ ರಾಮಚಂದ್ರ ಕಿದಿಯೂರ್ ಅವರಿಂದ ನಗದು ಬಹುಮಾನ, ಶ್ರೀಯುತ ಪ್ರಕಾಶ್ ಪಾಲಮೆ ಅವರಿಂದ ನಗದು ಬಹುಮಾನ, ಇಲಾಖಾ ವತಿಯಿಂದ ನಗದು ಬಹುಮಾನ, ಬಂಟಕಲ್ಲು ಶ್ರೀಯುತ ಕೆ ಎಲ್ ಶರ್ಮಾ ಅವರ ಸ್ಮರಣಾರ್ಥ ಅವರ ಮಗ ಶ್ರೀಯುತ ರಾಮಕೃಷ್ಣ ಶರ್ಮಾ ಅವರಿಂದ ನಗದು ಬಹುಮಾನ, ಶ್ರೀಯುತ ಶಿವಾಜಿ ಸುವರ್ಣರು SLCಯಲ್ಲಿ 90% ಅಧಿಕ ಅಂಕ ಗಳಿದಂಥ ವಿದ್ಯಾರ್ಥಿಗೆ ಚಿನ್ನದ ಪದಕವನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. ಮಕ್ಕಳ ಹಬ್ಬ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ವಿರಾಮದ ನಂತರ ಮಕ್ಕಳ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಈ ಸಲ ಶ್ರೀ ನಾರಾಯಣ ಗುರು ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ವಾರ್ಷಿಕೋತ್ಸವ ಜರುಗಿದ್ದು ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಭಾಗಿಯಾಗಿದ್ರು. ಮಕ್ಕಳಿಗೆ ಭಾಗಿಯಾಗೋದ್ರ ಜೊತೆಗೆ ಶುಭವನ್ನ ಹಾರೈಸಿದ್ದಾರೆ. ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ
ಅನ್ನೋದು ಭಾವಾಂತರಂಗನೇ ಶಿಲೆಯಿಂದ ತಾನೇ ಕಲೆಗೆ ಮತಿ ಕಲೆಯಿಂದ ಶಿಲೆಗೆ ಗುಂಚಾರತಿ ಪ್ರತಿಯೊಂದರಲ್ಲೂ ಅವನಾಣತಿ ಒಲವಿಂದ ತಾನೇ ಸುಖ ಸಮ್ಮತಿ ಈ ಲೋಕವೇ ರಂಗಭೂಮಿ ತಂತಾನೆ ಗೌರವಾನ್ವಿತ ಚಂದ್ರಶೇಖರ ಎಸ್ ಪೂಜಾರಿ ಅವರೇ, ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ಮಹನೀಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತ ಎಲ್ಲ ಸಜ್ಜನ ಬಂಧುಗಳಿಗೆ ನನ್ನ ಪ್ರಥಮ ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಎಲ್ಲಿಯುವುದು ನೋವಿಲ್ಲದ ಚೆಲುವು, ಎಲ್ಲಿಂದೆಲ್ಲಿಗೆ ಒಲವಿನ ಸೆಳವು, ನೋವನ್ನು ತುಳಿಯುತ್ತಾ ಬಂದಿದೆ ನಲಿಯು ಎನ್ನುವ ಹಾಗೆ ಒಂದು ಅತ್ಯಂತ ಸಂತೋಷದ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಹೆಮ್ಮೆ ಅನಿಸ್ತದೆ. ಇತ್ತೀಚೆಗೆ ಕಾರ್ಕಳ ತಾಲೂಕಿನ ಆಡಳಿತ ನಾರಾಯಣ ಗುರು ಅವರ ಜಯಂತಿ ಆಚರಣೆಯಲ್ಲಿ ನಾರಾಯಣ ಗುರುಗಳ ಬಗ್ಗೆ ಮಾತಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಸ್ವಲ್ಪ ತಯಾರಿ ಮಾಡ್ಕೊಂಡು ಹೋಗಿದ್ದೆ. ನಾರಾಯಣ ಗುರುಗಳ ಒಂದು ಜೀವನ ಚರಿತ್ರೆಯನ್ನು ಓದ್ತಾ ಹಾಗೆ ನಾನು ರೋಮಾಂಚನಗೊಂಡೆ, ನಾನು ಮಾರು ಹೋದೆ. ಒಬ್ಬ ವ್ಯಕ್ತಿ ಮಾನವತ್ವದಿಂದ ಮಾನವತ್ವದಕ್ಕೆ ಏರುವುದು ಹೇಗೆ ಅಂತ ಮಾದರಿಯಾಗಿ ತೋರಿಕೊಟ್ಟವು. ನಾನಲ್ಲಿ ವನಸುಮ ಅಂತ ಆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಾಗ ಆ ಒಂದು ಹುಡುಗಿಯ ಆ ಗೌತಮಿ ಅಂತ ಒಂದು ವಿದ್ಯಾರ್ಥಿ ಕವನ ನೋಡಿದೆ. ಅಮ್ಮ ನನ್ನ ಜೀವನ ನೀನು ಕೊಟ್ಟ ವರದಾನವಮ್ಮ, ನನ್ನ ಜೀವನ ನೀನು ಕೊಟ್ಟ ವರದಾನವಮ್ಮ, ಅಮ್ಮ ನಿನಗೆ ಸಮಾನ ಯಾರಿಲ್ಲಮ್ಮ, ಜಗಕ್ಕೆ ನೀನೇ ಅಮ್ಮ ಅಂತ. ನಾನು ಓದೋ ವಿದ್ಯಾರ್ಥಿಗಳು ಇದೆಂತ ಅದ್ಭುತ ವಾಕ್ಯ ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಜನ ಮೊದಲು ಹೇಳ್ತಾರೆ, ಯಾರು ಆದರೂ ಹೆತ್ತ ತಾಯಿಯಂತೆ ಆದಾರೋ ಸಾವಿರ ಸೌದೆ ಒಲೆಯಲ್ಲಿ, ಯಾರು ಆದರೂ ಹೆತ್ತ ತಾಯಿಯಂತೆ ಆದಾರೋ ಸಾವಿರ ಸೌದೆ ಒಲೆಯಲ್ಲಿ, ಸಾವಿರ ಸೌದೆ ಒಲೆಯಲ್ಲಿ ಉರಿದಾರು ದೀವಿಗೆ ಅಂತ ಬೆಳಗುಂಟೆ, ಕಾಸಿಗೆ ಹೋಗಲಿಕ್ಕೆ ಏಸೊಂದು ದಿನ ಬೇಕು, ತಾಸೊತ್ತಿನ ಹಾದಿ ತೌರೂರು, ತಾಸೊತ್ತಿನ ಹಾದಿ ತೌರೂರು ಮನೆಯಲ್ಲಿ ಕಾಸಿ ಕುಂತೌಳೆ ಹಡೆದವ್ವ. ಹಾಗಾಗಿ ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಅಮ್ಮ ತಾನೆ. ಹಾಗಾಗಿ ಈ ತಾಯಿ ಈ ತಂದೆಯ ಪ್ರೀತಿ ಕಾಳಜಿ ಅರ್ಥ ಮಾಡಿಕೊಂಡಂತ ಮಕ್ಕಳು ಯಾವತ್ತೂ ಬದುಕಿನಲ್ಲಿ ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತಿನೊಂದಿಗೆ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಂದ್ರೆ ಯಾಕಂದ್ರೆ ಮತ್ತು ಶಂಕರ ಪೂಜಾ ಅಂತ ಹಿರಿಯರಿದ್ದಾರೆ, ಇವರೆಲ್ಲರ ಒಂದು ಬದುಕಿದೆಯಲ್ಲಿ ಮುಂದೆ ಅವರ ಸಾಧನೆ ಮುಂದೆ ನಾವೇನು ಅಲ್ಲ. ಹಾಗಾಗಿ ಅವ್ರ ನಡುವೆ ಸಿಕ್ಕುವಂತ ಅವಕಾಶ ವಿಶೇಷ ಅಂತ ಅನ್ಸ್ಕೊಳ್ತಾ ಅದಕ್ಕೆ ಒಂದು ಮಾತಿದೆ, ದೀಪ ಹಚ್ಚುತ್ತೇನೆ ನಾನು ಕತ್ತಲನ್ನು ಗೆದ್ದು ಬಿನ್ನೆಂಬ ಹಮ್ಮಿನಿಂದಲ್ಲ, ಇದ್ದಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡುವ ಆಸೆಯಿಂದ. ಇಂಥ ನಿಮ್ಮೆಲ್ಲ ನಡುವೆ ನಿಮ್ಮನ್ನೆಲ್ಲ ನೋಡುವಂತ ಮಾತಾಡುವಂತ ಒಂದು ವಿಶೇಷ ಅನುಭವ ನೀಡುವಂತ ಅವಕಾಶ ಕಲ್ಪಿಸಿಕೊಟ್ಟಂತ ಜಿಂಗರಾಜ್ ಸರ್ ಮತ್ತೆ ಇಲ್ಲಿ ಎಲ್ಲ ಬಂಧುಗಳಿಗೆ ವಿಶೇಷವಾಗಿ ತಲೆಬಾಗಿ ವಂದಿಸ್ತಾ ನಿಮ್ಗೆಲ್ಲರಿಗೂ ಶುಭವನ್ನ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ ಎಲ್ಲರಿಗೂ. ಆ್ಯಕ್ಚುಲಿ ಅಂದರೆ ನನಗೆ ಭಾಷಣ ಅಂತ ಗೊತ್ತಿಲ್ಲ, ನಾನು ಮೊದಲಿದ್ದೆ ಅವರಿಗೆ ನನಗೆ ಎರಡು ಶಬ್ದ ಹೇಳ್ತೇನೆ ನಿಮಗೆ, ಅದು ಭಾಷಣ ನಂಗೆ ಗೊತ್ತಿಲ್ಲ. ಕತ್ತೆ ಬಲ್ಲುದೆ ಕಸ್ತೂರಿಯ ಬೈಬಲ್ ಅಂತ ನಮ್ಮ ಸಣ್ಣವರಿಗೆ ಹೇಳ್ತಿದ್ದೆ. ನಾನು ದಿವಸಕ್ಕೆ ಒಂದು 15ರಿಂದ 18,000 ಮಕ್ಕಳನ್ನು ನೋಡ್ತೇನೆ. ಯಾಕಂದರೆ 5-6 ಸ್ಕೂಲಲ್ಲಿ ನನಗೆ ಟೈಮ್ ಉಂಟು, ಅಷ್ಟೇ 1,000 ಸ್ಟಾಫ್ ಸ್ಟಾಫ್ ಟೀಚರ್ ನೋಡ್ತೇನೆ. ಅಲ್ಲೇ ಫೀಸ್ ಸ್ಟ್ರಕ್ಚರ್ ಎಲ್ಲ ನನಗೆ ಗೊತ್ತುಂಟು, ಹೇಗೆ ಊಟಕ್ಕೆ ಎಷ್ಟು ಇದು ಮಾಡ್ತಾರೆ ಅದು ಇದು ಅಂತ. ಈ ಪಡುವೆ ಜಿಲ್ಲೆಯಲ್ಲಿ ನಮ್ಮ ಚಂದ್ರಶೇಖರ ಕೋಟೆನಂತ ಜನ ಸಿಗಲಿಕ್ಕಿಲ್ಲ ಯಾರಿಗೂ ಕೂಡ, ಎಲ್ಲಿ ಕೂಡ ಇಲ್ಲ. ಇಂಥ ಸ್ಕೂಲಿಗೆ ಇಷ್ಟು ಕಡಿಮೆ ಫೀಸಲ್ಲಿ ಇದು ಇಂಥ ಈಗ ನೋಡ್ಲಿಕ್ಕೆ ಕೂಡ ಇರುವುದಿಲ್ಲ. ನಮ್ಮ ಆ ಕಡೆ ಕೂಡ ಇಲ್ಲ, ಯಾವ ನೀವು ಬೆಂಗಳೂರಲ್ಲಿ ಬಂದರೂ ಕೂಡ ಇಲ್ಲ. ಅಷ್ಟು ಮಕ್ಕಳು ಅಂಕಲೇಶ್ವರದಲ್ಲಿ ಅಷ್ಟು ಎಲ್ಲಿ ಕೂಡ ನಾನು ನೋಡಲಿಲ್ಲ. ಅಂತ ಇಂಥವರಿಗೆ ನೀವು 100% ರಿಸಲ್ಟ್ ತಂದು ಕೊಡಬೇಕು ಈ ಸ್ಕೂಲಿಗೆ. ಯಾಕಂದರೆ ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮಗೆ. ಒಂದು ಸ್ವಾಮಿ ವಿವೇಕಾನಂದ ಅಂತ ಒಂದು ಸ್ಕೂಲ್ ಉಂಟು ಅಂಕಲೇಶ್ವರದಲ್ಲಿ, ಅಲ್ಲಿ 8ರಿಂದ 10,000 ಮಕ್ಕಳಿದ್ದಾರೆ. ಅವತ್ತು 100% ರಿಸಲ್ಟ್ನ ಎಲ್ಲ ಪ್ಲಾನಿಂಗ್ ಇತ್ತು. ಒಂದೇ ಹುಡುಗ ಫೈಲ್ ಆದ್ದು, 99.9% ರಿಸಲ್ಟ್. ಲಾಸ್ಟ್ ಒಂದು ನಾವು ರೆಸ್ಟೋರೆಂಟಿಗೆ ಅವರು ಬಂದಾಗ ಮಾಡಿದ್ದೆ, ನಾವು ಈಗ ಶಾಲೆಗೆ ಬರೋದಿಲ್ಲ ಅಂತ. ಅವ್ರು ಎಂತ ಹೇಳಿದ್ರು, ಮೈ ಕೌನ್ಸ ಮೂವ್ ಲೇಕೆ ಬಚ್ಚೆಗೆ ಸ್ಕೂಲ್ ಲೇಕೆ ಅವರು ಯಾವ ಮುಖ ತೋರಿಸಿ ನಾನು ಅಲ್ಲಿಗೆ ಮಕ್ಕಳನ್ನು ಕಲಿಸಬೇಕಾದ್ರೆ ಆ ಒಂದು ಮಗು ನಿಮ್ಮದಾಗಬಾರ್ದು. ಅದಕ್ಕೆ ಎಲ್ಲರೂ ಖಾಲಿ ಶಿಕ್ಷಕರಾಗಿ ನಿಮ್ಮ ಶಿಕ್ಷಕರನ್ನು ಮಾತ್ರ ಹೇಳ್ಬೇಡಿ, ಅವರೇ ಅದು ಇದು ಮಾಡಬೇಕಂತ. ನಾವು ಕೂಡ ಪೋಷಕರು ಎಲ್ಲರೂ ನೀವು ಕೂಡ ಅಷ್ಟೇ ಕಷ್ಟಪಡಬೇಕು ಮಕ್ಕಳ ಹಿಂದೆ. ಯಾಕಂದರೆ ಖಾಲಿ ಒಂದು ಮಗು ನಿಮ್ಮ ಎಕ್ಸಾಮ್ ಬಂದು ಬರೆದರೆ
ನಿಮಗೆ ಎಷ್ಟು ಮಾರ್ಕ್ ಸಿಕ್ತಂತ, ಅವನಿಗೆ 80 ಅಂತ. ಆಗ ನಿಮ್ಮದು ಎಲ್ಲ ಪೋಷಕರು ಇನ್ನೊಂದು ಪ್ರಶ್ನೆ ಅಂತ, ನಿಮ್ಮ ಬದಿಯವನಿಗೆ ಎಷ್ಟು ಬಂದು ಅಂತ. ಅದನ್ನು ಕಂಪೇರ್ ಮಾಡಬೇಡಿ. ನೀವು ನಿಮ್ಮ ಮಕ್ಕಳನ್ನು, ಅದು ದೊಡ್ಡ ಒಂದು ನಮ್ಮ ಚಂದ್ರಶೇಖರ್ ಅವರ ಮನಸ್ಸನ್ನು ಖುಷಿ ಕೊಡ್ಲಿಕ್ಕೆ ಅಂತಾದರೆ ನೀವು 100% ರಿಸಲ್ಟ್ ಈ ಸ್ಕೂಲಿಗೆ ತಂದು ಕೊಡಲಿ ಅಂತ ನಾವು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ತಾ, ನಮ್ಮ ಕಪಿಲೇಶ್ವರ ಅವರಿಗೆ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ಸ್ಕೂಲ್ ಇನ್ನೂ ಕೂಡ ಬೆಳೆದು ಬರಲಿ. ಹಾಗೆ ನಮ್ಮ ಚಂದ್ರಶೇಖರ್ ಅವರು ಇನ್ನೂ ಕೂಡ ಮನಸ್ಸು ಮಾಡಿ ಈ ಸ್ಕೂಲಲ್ಲಿ ನೆಕ್ಸ್ಟು 1,000 ಮೇಲೆ ಅಡ್ಮಿಷನ್ ಆಗಬೇಕು. ಯಾಕಂದರೆ ಆ ಥರ ಉಂಟು ಈ ಸ್ಕೂಲ್. ಒಂದು ವಿದ್ಯಾಮಂದಿರಕ್ಕೆ ಬರುವ ಎಲ್ಲ ಒಳಗೆ ಬರುವಾಗಲೇ ಆಗಿತ್ತು, ನಾನು ಮಂದಿರಕ್ಕೆ ಬಂದಿದ್ದೇನೆ ಅಂತ. ಈಗ ಶಿಕ್ಷಣ ಅಂದರೆ ಈಗ ಉಂಟು, ಅದು ಬಿಸ್ನೆಸ್ ಆಗಿದೆ, ವ್ಯಾಪಾರ. ಇಲ್ಲಿ ಕೂಡ ವ್ಯಾಪಾರಕ್ಕೆ ಹೋಗುದು. ಇಲ್ಲಿ ಆ ಟೀಚರ್ಸ್ನವರು ನೋಡುವಾಗ ಕೂಡ ಆಗ್ತದೆ. ನಾವು ಒಂದು ದೇವಸ್ಥಾನಕ್ಕೆ ಬಂದಾಗ ಅವರಲ್ಲಿ ವಿದ್ಯೆ ಕಾಣ್ತಾ ಉಂಟು. ಯಾಕಂದರೆ ಅವರಿಗೆ ಎಷ್ಟು ಟೈಮ್ ತಗೊಳ್ಳೋದಿಲ್ಲ. ನಾನು ಜಾಸ್ತಿ ನನಗಿಷ್ಟು ತುಂಬ ಸತ್ಕಾರ ಮಾಡಿ ಎಲ್ಲರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಇಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೊಡುತ್ತಾ ಹಾಗೂ ಎಲ್ಲ ಈ ಮಧ್ಯಾಹ್ನದ ಹೊತ್ತು ಎಲ್ಲ ಕಾಯುತ್ತಿರುವ ಶಿಕ್ಷಕ, ವಿದ್ಯಾರ್ಥಿ ಹಾಗೂ ಶಿಕ್ಷಕೇತರ ಹಾಗೂ ನಮ್ಮ ಎಲ್ಲ ಮಕ್ಕಳ ಹೆತ್ತವರಿಗೆ ನಮಸ್ಕಾರ ಕೊಡುತ್ತಾ, ಮಾತಾಡುವ ಸಮಯವಲ್ಲ, ಆದರೂ ನಾನು ಬಂದ ಕರ್ತವ್ಯವನ್ನು ನಾನು ಮಾಡಲೇಬೇಕು. ನಾನು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವ ಸಮಯದಲ್ಲಿ ಈ ವಿದ್ಯಾರ್ಥಿಗಳು ನಮ್ಮ ಕೈಗೆ ಯಾವುದೋ ಒಂದು ವಿಚಾರದಲ್ಲಿ ಸಿಕ್ಕಿಬೀಳ್ತಾರೆ. ಯಾವುದೇ ಒಂದು ವಿಷಯಕ್ಕಾದರೂ ಅವರು ಠಾಣೆಗೆ ಬರ್ತಾರೆ. ಆಗ ಎಲ್ಲ ವಿಚಾರದಲ್ಲೂ ಬರುವಂಥದ್ದು ಮನೆಯೇ ಮೊದಲ ಪಾಠಶಾಲೆ. ಹೌದಾ ಅಲ್ವಾ ಗೊತ್ತಿಲ್ಲ, ಆದರೆ ನೀವು ಮಕ್ಕಳನ್ನು ಕಳಿಸೋದು ಒಳ್ಳೆ ಶಾಲೆಗೆ, ನಮ್ಮ ಮಕ್ಕಳು ಒಳ್ಳೆಯದಾಗಲಿ ಅಂತೇಳಿ. ಹೌದಾ ಅಲ್ವಾ? ಎಲ್ಲ ಹೆತ್ತವರು ಗಮನವಿಟ್ಟು ಕೇಳಿ. ಇಲ್ಲಿ ಹೆತ್ತವರು ದಯವಿಟ್ಟು ಇಲ್ಲಿ ಕೇಳಿ. ಒಳ್ಳೆ ಶಾಲೆಗೆ ಮಕ್ಕಳನ್ನು ಕಳಿಸ್ತೀರಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಒಳ್ಳೆಯದಾಗಲಿ ಅಂತೇಳಿ. ಹೌದಾ ಅಲ್ವಾ? ಮನೆಯ ಮೊದಲ ಪಾಠಶಾಲೆ ಅಂತ ಹೇಳಿದರೆ ಶಾಲೆಗೆ ಕಲಿಸಿಬಿಟ್ರೆ ನಮ್ಮದು ಮುಗಿದು ಹೋಯ್ತು ಅಲ್ಲಿಗೆ. ನಾವು ಮನೆಯಲ್ಲಿ ಕೂತು ನಾವೇನು ಮಾಡ್ತಾ ಇದ್ದೇವೆ? ಇಂದಿನ ಮಕ್ಕಳು ಮುಂದಿನ ದಿನದಲ್ಲಿ ದಿನ ಹೇಗೆ ತೆಗೆಯುವುದಂತ ಕಲಿಬೇಕು. ಯಾರು ಕಲಿಸಬೇಕು ಅದನ್ನು? ಪಾಠಶಾಲೆಯಲ್ಲಿ ಪಾಠವನ್ನು ಕಲಿಸ್ತಾರೆ, ಅವರಿಗೆ ಬೇಕಾದ ಶಿಕ್ಷಣವನ್ನು ಕೊಡ್ತಾರೆ, ಒಳ್ಳೆಯದಾಗಿ ರೂಪು ಮಾಡಲಿಕ್ಕೆ ಕಲಿಸ್ತಾರೆ. ಇದನ್ನು ನೀವು ಯಾವ ಥರ ರೂಪು ಮಾಡಬಹುದು? ನಾವು ಮನೆಯಲ್ಲಿ ಯಾವ ಥರ ಇರಬಹುದು? ಮಕ್ಕಳು ಯಾವಾಗಲೂ ನಿಮ್ಮ ರಿಲೇಟಿವ್ಸು, ಸಂಬಂಧಿಕರು ಯಾರಾದರೂ ಹೇಳ್ತಾರೆ ನೋಡಿ, ಮಗ ನೋಡುವಾಗ ನಿಮ್ಮ ಜೆರಾಕ್ಸ್ ಥರ ಇದ್ದಾನೆ, ನಿಮ್ಮ ಹಾಗೆ ಇದ್ದಾನೆ ಅಂತೇಳಿ. ಹಾಗಾದರೆ ನೀವು ಲೈಫಲ್ಲಿ ಏನು ಮಾಡಿದ್ರಿ ಅದನ್ನು ನಿಮ್ಮ ಮಕ್ಕಳು ಕಂಟಿನ್ಯೂ ಮಾಡ್ತಾರೆ. ನೀವು ಮನೆಯಲ್ಲಿ ಎಷ್ಟು ಟೈಮ್ ಮಕ್ಕಳೊಟ್ಟು ತಗೊಳ್ತೀರಿ ಅಷ್ಟು ಟೈಮಲ್ಲಿ ನೀವು ಶುದ್ಧವಾಗಿ, ಸತ್ಯವಾಗಿ, ಒಳ್ಳೆ ರೀತಿಯಿಂದ ಇದ್ದರೆ 100% ನಿಮ್ಮ ಮಕ್ಕಳು ಒಳ್ಳೆಯವರಾಗಿ ರೂಪುಗೊಳ್ತಾರೆ. ಬೇಕಾಗ್ತದೆ. ತಾಯಿ ತಂದೆ ಯಾವಾಗಲೂ ಕಲಿಯುವ ಸಮಯದಲ್ಲಿ ಸುಮ್ಮನೆ ಇದ್ದು ಗಲಾಟೆ ಮಾಡದೆ, ನಮ್ಮ ಯಾವುದೇ ವೈಯಕ್ತಿಕ ಅವರಿಗೆ ತೋರಿಸದೆ ಅವರನ್ನು ಕಲಿಯಲು ಬಿಡಬೇಕಾಗ್ತದೆ. ಅವರಿಗೊಂದು ಶಾಂತ ವಾತಾವರಣ ನಿರ್ಮಿಸಬೇಕಾಗ್ತದೆ. ಬೆಳಿಗ್ಗೆ ಎಕ್ಸಾಮ್ ಇದೆ, ನೀವು ಬೆಳಿಗ್ಗೆ ಅವಸರದಲ್ಲಿ ಅವರನ್ನು ಗಡಿಬಿಡಿಯಲ್ಲಿ ಕಳಿಸ್ತೀರಿ, ಅಂಗಿ ಶರ್ಟ್ ಎಲ್ಲ ಹಾಕೊಂಡು ಎಲ್ಲ ಕಳಿಸ್ತೀರಿ, ಟೋಟಲಿ ಹೋಯ್ತದು. ನೀವು ಬೆಳಿಗ್ಗೆ ಬೇಗ ಎದ್ದು ನೀವು ಪ್ರಿಪೇರ್ ಆಗಬೇಕು. ಮಕ್ಕಳನ್ನು ಆರಾಮ್ಸೆ ಕೂಲಾಗಿ ಏನಾಗೋದಿಲ್ಲ, ಒಳ್ಳೆಯದು, ನೀನು ಕಲ್ತದೆಲ್ಲ ಬರುತ್ತೆ, ಅದೇ ಬರೀತದೆ ಅಂತ ಹೇಳಿ ಕಳಿಸ್ಬೇಕು. ನೀವು ಅವಸರದಲ್ಲಿ ಓಡಿಸಿದ್ರಿ ನೋಡ, ನೀವೊಂದು ಸಭೆಗೆ ಬರಬೇಕಿದ್ರೆ ನೀವೊಂದು ಪಟ್ಟಿ ರೆಡಿ ಮಾಡ್ಕೊಂಡು ಬನ್ನಿ, ಇಂಥದ್ದೆಲ್ಲ ಓದಬೇಕು ನಾನು ಅಂತೇಳಿ ನಿಮಗೆ ಹೇಳಿರ್ತಾರೆ. ನೀವು ಅವರ ನಂತರ ನೀವು ಓದಲಿಕ್ಕೆ ಅಂತೇಳಿ ನಿಮ್ಮ ಭಾಷಣ 4ನೇ ಭಾಷಣ ಅಂತೇಳಿ ಇಮ್ಮಿಡಿಯೇಟ್ 1ನೇ ಭಾಷಣ ನಿಮಗೆ ಕೊಟ್ಟುಬಿಟ್ರೆ ನೀವು ಹೇಗೆ ಓದ್ತೀರಿ ನೋಡ. ಈಗ ಬರುತ್ತಂದಿದ್ರಿ ನೀವು ಓದಲಿಕ್ಕೆ, ಫಸ್ಟ್ ಭಾಷಣವೇ ನಿಮಗೆ ಕೊಡ್ತೇನೆ ನಾನು, ಆಗ ನೀವು ಹೇಗೆ ಓದ್ತೀರಿ ನೋಡಿ. ಇದೇ ರೀತಿ ಮಕ್ಕಳು ಅವರನ್ನು ಶಾಂತ ರೀತಿಯಿಂದ ಶಾಲೆಗೆ ಕಳಿಸಿ, ಶಾಂತತೆಯಿಂದ ಕಳಿಸಿ, ಶಾಲೆಯ ಬಗ್ಗೆ ಗೌರವ ಬೆಳೆಸಲು ತಿಳಿಸಿ. ಟೀಚರ್ಸ್, ಮಾಸ್ಟರ್ಸ್, ಅವರ ಅದರ್ಸ್ ಸಿಬ್ಬಂದಿ ಇರ್ತಾರೆ, ಅವರಿಗೆ ಗೌರವ ಕೊಡಲು ಕಲಿಸಿ. ಶಾಲೆ ಗುಡಿಸುವ, ಒರೆಸುವ ಯಾರು ಜನ ಇದ್ದಾರೆ ಅವರಿಗೆ ಗೌರವ ಕೊಡಲು ಕಲಿಸಿ. ಆಗಲೇ ನಿಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಸಾಧ್ಯವಾಗ್ತದೆ. ಅಂತೂ ನನಗೆ ಇಲ್ಲಿ ಸಮಯಾವಕಾಶ ಮಾಡಿಕೊಟ್ಟೋದಕ್ಕೆ ಹಾಗೂ ಒಳ್ಳೆಯ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಚಂದ್ರಶೇಖರ್ ಸರ್ ಇದ್ದಾರೆ, ಅವರಿಂದ ಇನ್ನೂ ಉದ್ಧಾರವಾಗುತ್ತೆ, ಶಾಲೆ ಒಳ್ಳೆಯದಾಗುತ್ತೆ. ಹಾಗೂ ನನ್ನ ಲೆಕ್ಕದಲ್ಲೂ ನಾನು ಈ ಉಚಿತ ಊಟದ ವ್ಯವಸ್ಥೆ ಅಂತ ಹೇಳಿದರೆ, ನೀವು ನನ್ನ ಲೆಕ್ಕದಲ್ಲಿ ನಾನೊಂದು ಕಿಂಚಿತ್ 5,000 ರೂಪಾಯಿ ನಾನು ಕೊಡ್ತೇನೆ. ಹಾಗೂ ಮುಂದಿನ ದಿನಗಳಲ್ಲಿ ಯಾವುದೇ ವಿಷಯಕ್ಕೂ ನನ್ನನ್ನು ಕರೆದರೆ ನಾನು 100% ನಾನು ಬರ್ತೇನೆ ಸಮಯ ತಗೊಂಡು. ಅಂತೂ ಶಿಕ್ಷಕ ರಕ್ಷಕ ಸಂಘಕ್ಕೆ ನಾನು ನೆಕ್ಸ್ಟ್
ನೆಕ್ಸ್ಟ್ ಇಯರ್ ಇದರಲ್ಲಿ ನಾನು 100% ನಾನು ಒಂದ್ಸಲ ಬರ್ತೇನೆ. ದಯವಿಟ್ಟು ಶಿಕ್ಷಕರು, ಹೆತ್ತವರು ತಪ್ಪು ತಿಳ್ಕೊಳ್ಬೇಡಿ. ನಿಮ್ಮ ಮಕ್ಕಳು ಒಳ್ಳೆಯವರಲ್ಲ ಅಂತೇಳಿ ತಪ್ಪು ತಿಳ್ಕೊಳ್ಬೇಡಿ. ಅವರು ಒಳ್ಳೆಯವರೇ, ಅವರ ಮಕ್ಕಳು, ಅವರನ್ನು ಬೆಳೆಸುವ ರೀತಿ ನಿಮ್ಮಲ್ಲಿದೆ ಅಂತ ಹೇಳುತ್ತಾ ಅವಕಾಶಕ್ಕೆ ವಂದಿಸುತ್ತಾ 2 ಮಾತುಗಳನ್ನು ಮುಗಿಸ್ತೀನಿ. ಕ್ಷೇತ್ರ ಮಾಡಬೇಕು ಅಂತ ಎಲ್ಲರೂ ಹೇಳುವಾಗ ನಾರಾಯಣರು ಒಂದು ಮಾತು ಹೇಳಿದಂತೆ, ಕ್ಷೇತ್ರ ಮಾಡುವುದಕ್ಕಿಂತ ಅಲ್ಲಿ ವ್ಯವಸ್ಥೆ ಒಳ್ಳೆಯದಾಗಬೇಕು ಅಂತ. ಅದನ್ನು ನಾವು ಸಮಯಕ್ಕೆ ಸ್ವಲ್ಪ ಹೆಚ್ಚು ಮಹತ್ವ ಕೊಡುವವರು. ಇವತ್ತು ಎಲ್ಲ ಅತಿಥಿ ಗಣ್ಯರು ಒಳ್ಳೆಯ ವಿಷಯ, ನಮ್ಮ ಪೊಲೀಸರವರು ಶಿಸ್ತಿನಲ್ಲಿ ಇರಬೇಕು ಅಂತ ಹೇಳಿದರು, ಉದ್ಯಮಿಯಾಗಿ ಹಾಗೆ 100% ತರಬೇಕಂತ ಹೇಳಿದರು. ಮತ್ತು ನಮ್ಮ ಉಪನ್ಯಾಸಕರು ಬಂದವರು DVG ಅವರು ಹೇಳಿದಾಗೆ ಬಹಳ ಉತ್ತಮವಾದಂತಹ ಮಾತುಗಳಿಂದ ನಿಜವಾಗಿಯೂ ನಮ್ಮ ಕರ್ತವ್ಯ ಏನು ಎಂಬುದನ್ನು ಹೊರಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಶಾಲೆಯನ್ನು ಆಡಳಿತ ಅಧಿಕಾರಿಯಾಗಿ ಜನರಲ್ ಸಾಲಿನವರು ಒಳ್ಳೆಯದಂತಹ ಒಂದು ಆಡಳಿತ ಮಂಡಳಿಯೊಂದಿಗೆ, ಶಿಕ್ಷಕರೊಂದಿಗೆ, ರಕ್ಷಕರೊಂದಿಗೆ, ವಿದ್ಯಾರ್ಥಿಗಳೊಂದಿಗೆ ಸೌಹಾರ್ದಯುತವಾಗಿ ಶಾಲೆಯನ್ನು ನಡೆಸಿದ್ದಾರೆ. ಅವರಿಗೆ ಕೆಲವರು ಅಸೋಸಿಯೇಷನ್ ಮುಂಬೈ ಪರವಾಗಿ ಅವರನ್ನು ಅಧ್ಯಕ್ಷರು ಗೌರವಿಸಬೇಕಂತ ನಾನು ಅವರಿಗೆ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ನಾರಾಯಣಗುರು ಸಮೂಹ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಮುಖ್ಯ ಉಪನ್ಯಾಸಕರು ಪ್ರಭಾಕರ್ ಶೆಟ್ಟಿ ಕೊಂಡವಡಿಯವರೇ, ಅತಿಥಿ ಅಭ್ಯಾಗತರಾದ ಹರೀಶ್ ಪೂಜಾರಿ ಅವರೇ, ಗೋಪಾಲ್ ಕೃಷ್ಣ ಕುಂದರವರೇ, ದಾಮೋದರ್ ಕುಂದರವರೇ ಹಾಗೂ ವೇದಿಕೆಯಲ್ಲಿದ್ದ ಎಲ್ಲ ಅತಿಥಿ ಗಣ್ಯರೇ, ಕಾರ್ಯಕಾರಿ ಸಮಿತಿಯ ಸದಸ್ಯರೇ, ಈ ಪ್ರಾಮಾಣಿಕತೆ ನಮ್ಮಲ್ಲಿ ಇರಬೇಕು. ಟೀಚರ್ ಆಗಲಿ, ಆಡಳಿತ ಮಂಡಳಿ ಆಗಲಿ, ಪೋಷಕರೇ ಆಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ, ಪ್ರಾಮಾಣಿಕತೆಯಿಂದ ಯಾವಾಗ ಇರ್ತೇವೋ ಆವಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಭಗವಂತ ಅದಕ್ಕೆ ನಮಗೆ ಸಹಕಾರ ಕೊಡ್ತೇನೆ. ನೀವೆಲ್ಲರೂ ಮುಂದೊಂದಿನ ಈ ದೇಶದ ಒಳ್ಳೆಯ ಪ್ರಜೆಗಳಾಗಿ ದೇಶಕ್ಕೆ ಬೇಕಾದಂಥ ನಿಮ್ಮ ಮನಸ್ಸಿಗೆ ದೇಶವನ್ನು ಉದ್ಧರಿಸುವಂಥ ಕಾರ್ಯಕರ್ತರಾಗಿ ನಾವೆಲ್ಲರೂ ಒಂದಾಗೋಣ. ಕನ್ನಡ ಭುವನೇಶ್ವರಿಗೆ ಜೈಕಾರ ಹಾಕುತ್ತಾ ನಮ್ಮ ಈ ಮಾತಿಗೆ ವಿರಾಮ ಕೊಡ್ತೇನೆ. ಕನ್ನಡ ಭುವನೇಶ್ವರಿಗೆ ಜೈ. ಇಲ್ಲ ಊಟ ಆಗಿರಲಿಲ್ಲ ಕಾಣಬೇಕು, ನಿಮ್ಮ ಆವಾಜ್ ಕೂಡ ಬರೋದಿಲ್ಲ, ತೊಂದರೆ ಇಲ್ಲ. ಭಗವಂತನ ಎಲ್ಲರನ್ನು ರಕ್ಷಣೆ ಮಾಡುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ನಮ್ಮ ಈ ಒಂದು ಬಿಲಾಲ್ ರಿಜಿಸ್ಟ್ರೇಷನ್ ಮುಂಬೈ ಬ್ರಹ್ಮಶ್ರೀ ನಾರಾಯಣಗುರು ಸಂಸ್ಥೆಯ ಈ ಒಂದು ವಾರ್ಷಿಕೋತ್ಸವದಲ್ಲಿ ಹಾಜರಿರುವಂಥ ನಮ್ಮ ವೇದಿಕೆಯಲ್ಲಿ ಹಾಜರಿರುವಂಥ ಎಲ್ಲ ಗಣ್ಯರುಗಳಿದ್ದಾರೆ. ಮುಖ್ಯವಾಗಿ ನಮ್ಮನ್ನು ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತೆರಳಿದಂಥ ನಮ್ಮ ಈ ಒಂದು ಶಾಲೆಯ ಆಧಾರ ಸ್ತಂಭ, ನಮ್ಮ ಸಮಾಜ ರತ್ನ, ನಮ್ಮೆಲ್ಲರ ಅಗ್ರ ನಾಯಕರಾದ ಶ್ರೀ ಜಯಚೌಧರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಬಿಲಾಲ್ ರಿಜಿಸ್ಟ್ರೇಷನ್ನ ಸಾಮಾನ್ಯ ನೂತನ ಅಧ್ಯಕ್ಷರಾದ ಚಂದ್ರಶೇಖರ ಪೂಜಾರಿ ಅವರು ಈಗ ಮಾತಾಡಿದ್ದಾರೆ, ಬೈದಿದ್ದಾರೆ ನಿಮಗೆಲ್ಲ ಮಕ್ಕಳಿಗೆ ಶಿಸ್ತನ್ನು ಕಾಪಾಡಬೇಕಂತೇಳಿ. ಖಂಡಿತವಾಗಿ ಹೌದು, ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಆರ್ಥಿಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅಂತೆಯೇ ಮುಖ್ಯವಾಗಿ ಈ ನಮ್ಮ ಒಂದು ವಾರ್ಷಿಕೋತ್ಸವಕ್ಕೆ ವಿಶೇಷ ಅತಿಥಿಗಳಾಗಿ ಆಹ್ವಾನಿತರಾದ ಪ್ರಭಾಕರ್ ಶೆಟ್ಟಿ ಕೊಂಡಳ್ಳಿ, ಕಾರ್ಕಳ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಪ್ರೊಫೆಸರ್ ಗೋಪಾಲ್ ಕೃಷ್ಣ ಕುಂದರ್ ಅವರು, ಪೊಲೀಸ್ ಅಧಿಕಾರಿಯವರು, ಹಾಗೆ ಹರೀಶ್ ಪೂಜಾರಿ ಉದ್ಯಮಿ ಗುಜರಾತ್ನಲ್ಲಿರುವವರು, ಇವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನಷ್ಟು ಮಕ್ಕಳ ಹಬ್ಬದ ಸೊಬಗನ್ನ ನೋಡೋದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಶಾರದೆ ದಯ ಪಾಲಿಸು, ಈ ಬಾಳ
ಬಾಳನು ಬೆಳಕಾಗಿಸು. ಬ್ರೇಕ್ ನಂತರ ಮಕ್ಕಳ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ವೇದಿಕೆಯಲ್ಲಿ ನಾಟಕ ನೃತ್ಯಗಳು ನೋಡುಗರ ಮನತನಿಸುವಂತಿತ್ತು, ಪ್ರೇಕ್ಷಕರ ಮೆಚ್ಚುಗೆಗೆ ಕಾರಣವಾಯಿತು.
चैतन्यं मनसा स्मरामि। श्रीगिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि विष्णुनुते भगवति देशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते सुरवरवर्षिणि दुर्धरधर्षिणि दुर्मुखवर्षिणि वर्षरते त्रिभुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दिविसुतरोषिणि दुर्मलशोषिणि सिन्धुसुते जय जय हे महिषासुरमर्दिनि रम्यकवर्दिनि शैलसुते जय जय हे महिषासुरमर्दिनि। For a wonderful performance. Sasha, now hold your breath for another performance. Which performance, Annapurna? It is one of the filmy song. Now guess you. Oh, now I know. It is Bajarangi. Yes, yes. Let me welcome our energetic stars of 7th standard boys to show our Bajarangi dance. Audience, please encourage them by giving a big round of applause. जगदम्बा विश्व परिषद बजरंग पिक्चर मैं समझा नहीं इशारा रोमांटिक शब्दों में
उसने बोल ही डाला कहती घर पे चलो कुछ घंटे दो तोले की मुंदरी ला दे 3 तोले का कंगना मुंह दिखाई दे दे तू ले जा अपने अंगना दो तोले की मुंदरी ला दे 3 तोले का कंगना मुंह दिखाई दे दे तू ले जा अपने अंगना न समझ तो चीज पुरानी चेहरा मेरा किस रानी देखेगा तो खा जाएगा सासा झटके पल्लो लटके मारो पल्लो लटके मारो पल्लो लटके जरा सा टेढ़ा हो जा बाबू पल्लो लटके मारो पल्लो लटके मारो पल्लो लटके ಉತ್ತಮ ರೀತಿಯಲ್ಲಿ ಮನೋರಂಜನೆಯನ್ನು ನೀಡಿ ನಮ್ಮನ್ನೆಲ್ಲರನ್ನು ರಂಜಿಸಿದ್ದಾರೆ. ಇವರಿಗೆ ಅಭಿನಂದನೆಗಳು. ಎಲ್ಲ ಕಾರ್ಯಕ್ರಮದ ಮೊದಲಿಗೆ ನಾವು ವಿಘ್ನೇಶ್ವರನನ್ನು ನೆನೆಯುವುದು ಸಂಪ್ರದಾಯ. ಯಾಕೆಂದರೆ ವಿಘ್ನೇಶ್ವರನು ವಿಘ್ನ ವಿನಾಶಕ ಸಂಕಷ್ಟಹಾರಕ. ಹಾಗಾಗಿ ನಮ್ಮ 8ನೇ ತರಗತಿಯ ವಿದ್ಯಾರ್ಥಿಗಳು ಗಣಪತಿಯನ್ನು ಕೊಂಡಾಡುವ ಒಂದು ರಿಮಿಕ್ಸ್ ಡ್ಯಾನ್ಸಿನೊಂದಿಗೆ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅವರೆಲ್ಲರನ್ನು ಜೋರಾಗಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಮಕ್ಕಳ ಹಬ್ಬ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಎಂತಹ ಸೊಗಸಾದ ಕಾರ್ಯಕ್ರಮ. ಅವರಿಗೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಕೆಂಪು ಹೆಂಡತಿ ಎಂದು ಅತಿ ಆಸೆ ಪಡಬೇಡ, ಅತ್ತಿಯ ಹಣ್ಣು ಬಲು ಕೆಂಪು, ಅತ್ತಿಯ ಹಣ್ಣು ಬಲು ಕೆಂಪು, ಒಡೆದು ನೋಡಿದರ ಹುಳ ಬಹಳ. ಹೌದು, ಅದಕ್ಕೆ ಹೇಳುವುದು ರೂಪ ನೋಡಿ ಮನುಷ್ಯನನ್ನು ಅಳೆಯಬಾರದು ಎಂದು. ಬಾಹ್ಯ ಸೌಂದರ್ಯಕ್ಕಿಂತ ಆಂತರ್ಯದ ಸೌಂದರ್ಯ ಹಿರಿದಾದುದು. ಅಪ್ಪ ಅಮ್ಮ
ಅಣ್ಣ ತಮ್ಮ, ಅಕ್ಕ ತಂಗಿ ಹೀಗೆ ಮೊದಲಾದ ಸಂಬಂಧಗಳು ಇಂದು ದಿನದಿಂದ ದಿನಕ್ಕೆ ದೂರವಾಗುತ್ತಿದೆ. ಇಂದಿನ ರೂಪ ಆಸ್ತಿಗೆ ಮಾರು ಹೋದ ಜನರು ತನ್ನ ಸ್ವಂತ ಅಣ್ಣನನ್ನೇ ಮನೆಯಿಂದ ಹೊರಗೆ ಹಾಕುವ ತಮ್ಮಂದಿರು, ಅಪ್ಪ ಅಮ್ಮನನ್ನು ದೂರ ಮಾಡಿಕೊಳ್ಳುವ ಮಕ್ಕಳು, ಹೀಗೆ ಯಾವ ರೀತಿ ಬದಲಾಗುತ್ತಿದೆ ನಮ್ಮ ಸಮಾಜ ಎಂಬುದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಸಹೋದರ ಸಹೋದರಿಯರು. ಪ್ರೀತಿಯಿಂದ ಸ್ವಾಗತಿಸಿ ಈಗ ನಿಮ್ಮ ಮುಂದೆ ಗೀತ ರೂಪಕ ಅಣ್ಣ ತಮ್ಮ. ಅಣ್ಣ ತಮ್ಮ ತಂದೆ ತಾಯಿಗೆ ಶರಣಂತೆ ಮುಗಿತೀವ್ರಿ. ಅಣ್ಣ ತಮ್ಮ ಅಕ್ಕ ತಂಗಿ ಬಳಗಕ್ಕೆಲ್ಲ ವಿನಂತಿ ಮಾಡಿ ಕುಂತು ಕೇಳು ವಿಷಯವನ್ನ ಮುಂದೆ ಇಡ್ತೀವ್ರಿ. ಜಗದಾಗ ಹುಟ್ಟಿವಂದ ತಗೊಂಡು ಹೋಗುವುದೇನು ಇಲ್ಲ, ಎಲ್ಲ ಇಲ್ಲೇ ಬಿಟ್ಟು ನಾವು ಹೋಗುತ್ತೀವ್ರಿ. ಚಲು ಕೆಟ್ಟ ಅನ್ನೋದು ಒಂದು ಶಾಶ್ವತ ಇರುವುದು ಕೇಳಿ ಅದ ಒಂದು ನಮ್ಮ ಬೆನ್ನು ಬರುತ್ತೈತ್ರಿ. ಕಾಗಿ ಅಂತ ಜನಮ ಕೂಡ ಕರ್ಕೊಂಡು ತಿನ್ನುತ್ತೈತಿ, ಮನುಷ್ಯರಿಗೇನು ಬ್ಯಾನಿಯಾಗೈತ್ರಿ. ಒಂದು ಹೊಟ್ಟಿ ಹುಟ್ಟಿದರೂ ಒಂದಕ್ಕೊಂದು ಸೇರುವುದಿಲ್ಲ, ಯಾರ್ಯಾರ ಕೂಡ ಹೆಂಗ ಬೇರಿತಾರಿ. ಒಂದು ಮನೆ ಮಂಡ್ಯಾಗ ಮತ್ತೊಂದು ಹೆಣ್ಣು ಬಂದ, ಮನೆ ಒಂದೊಂದು ಜಡಾದದು ನಾವು ನೋಡಿವ್ರಿ. ಅದ ಒಂದು ಎಣ್ಣೆನಿಂದ ತುಂಬಿದ ಮನೆ ಒಡೆದ ಚೂರು ಚೂರು ಆದ ಮನೆ ಗೋಳ ನೋಡಿವ್ರಿ. ಯಾವ್ದ ಒಂದು ಬಾಳೆದಾಗ ಬಹಳ ದಿವಸ ಕಳೆದ ಮ್ಯಾಗ ಯಾರ ಹ್ಯಾಂಗ ಅನ್ನೋದು ನಮಗೆ ಗೊತ್ತು ಆಗುದ್ರಿ. ಬಾಳ ಪ್ರೀತಿ ಅಣ್ಣ ತಮ್ಮರ ಕಟ್ಟಿ ಒಂದು ಹೇಳುತ್ತೇನ, ಚಿತ್ತಗೊಟ್ಟ ಕೇಳಿದರ ಸಾರ್ಥಕರಿ. ಅಮರಾವತಿ ಪಟ್ಟಣದಾಗ ಅಣ್ಣ ತಮ್ಮರಿಬ್ಬರಿದ್ರು, ಸಣ್ಣ ಎತ್ತ ತಂದೆ ತಾಯಿ ಸತ್ತು ಹೋಗ್ಯಾರಿ. ಅನಾಥ ಮಕ್ಕಳಂದು ಮರಗಿ ನೆರಮನೆ ಸೌಕಾರೊಬ್ಬ ಮನಿ ಕರ್ಕೊಂಡು ಹೋಗಿ ಜ್ವಾಪನ ಮಾಡ್ಯಾನ್ರಿ. ಬಡವರ ಮಕ್ಕಳಂತ ಇವ ಭೇದ ಭಾವ ಮಾಡಲಿಲ್ಲ, ಹಡದ ಮಕ್ಕಳಂಗ ಇವನ್ನ ಸಾಕಿಸಲ್ವ್ಯಾನ್ರಿ. ಬರಬರ್ತ ಅಣ್ಣ ತಮ್ಮ ದೊಡ್ಡವರಂತ ಆದ ಮ್ಯಾಲ ದೊಡ್ಡಣ್ಣ ಹೆಣ್ಣು ತೆಗೆದು ಮದುವೆ ಮಾಡ್ಯಾನ್ರಿ. ತನ್ನ ಅರ್ಧ ಆಸ್ತಿ ಕೊಟ್ಟ ಅಣ್ಣ ತಮ್ಮರನ್ನು ಬ್ಯಾರೆ ಇಟ್ಟ, ನಿಮ್ಮ ಬಾಳೆ ನೀವು ನಡೆಸ್ರಿ ಅಂತ ಅಂದ್ರಿ. ಮನಿ ಕೆಲಸ ಅಣ್ಣ ನೋಡಿ ತಮ್ಮ ಹೊಲದ ದಗದ ಮಾಡಿ ಭಕ್ತಿ ಭಾವದಿಂದ ಇವರು ದುಡಿಮೆ ನಡೆಸ್ಯಾರ್ರಿ. ಅಣ್ಣ ಅಣ್ಣನ ಹೆಂಡತಿ ಇಬ್ರು ತಂದೆ ತಾಯಿ ಹಂಗ ತಮ್ಮನ ಹೊಟ್ಟಿ ಮಗನಂಗ ಅವಾಗ ತಿನಿಸಿ ಬೆಳೆಸ್ಯಾರ್ರಿ. 3 ಮಂದಿ ಮನೆಯೊಳಗ ಪ್ರೀತಿ ಬಂತು ಪರಮಾತ್ಮಗ, ಸಾಕ್ಷಾತನ್ನು ಸೀರಿ ತಾನ ಕೊಟ್ಟಾನ್ರಿ. ಬರುಬರ್ತ ತಮ್ಮ ಕೇಳಿ ಕಟ್ಟು ಮಸ್ತ ಆಗಿ ಬೆಳೆದ, ಮೀಸೂಡಿ ಭರ್ರ ಹರೆ ಬಾರಿಕ ಬಂದಾನ್ರಿ. ಅಣ್ಣ ಅಣ್ಣನ ಹೆಂಡತಿ ಕುತ್ತ ತಮ್ಮಗಿನ್ನ ಮದುವೆ ಮಾಡಿ ಅವನ ಸಂಸಾರ ಅವಾಗ ಹಚ್ಚುವಂತ ಮಾಡ್ಯಾರ್ರಿ. ಹೌದ ಹೌದ ಅನ್ನುವಂತ ಹೆಣ್ಣೊಂದು ಹುಡುಕಾಡಿ ತೆಗೆದ ಭರ್ಜರಿಯಾಗಿ ತಮ್ಮನ ಮದುವೆ ಮಾಡ್ಯಾರ್ರಿ. ಹುಡುಗೇನೋ ತಕ್ಕ ಹೆಣ್ಣು ಚಂದಳಗುಂಬಿ ಅಂತ ಹುಡುಗಿ ತಮ್ಮನ ಹೆಂಡತಿಯಾಗಿ ಮನೆ ಕಾಲ ಇಟ್ಟಾಳ್ರಿ. ಒಳಗ ಕಾಲು ಹಿಡಿದು ಇಟ್ಲು ಅಣ್ಣ ತಮ್ಮರ ಪ್ರೀತಿ ನೋಡಿ, ತನ್ನ ಗತಿ ಏನಿಲ್ಲ ಅಂತ ಸಂಶಯ ಪಟ್ಟಾಳ್ರಿ. ಸೌಕಾಸ ತನ್ನ ಗಂಡಗೆ ಹುಚ್ಚಿ ಹಿಡಿಯುವಂಗ ಮಾಡಿ ಅವನ ಪ್ರೀತಿ ತನ್ನ ಕಡೆ ಒಲಸಾಕಿದ್ದಾಳ್ರಿ. ಅರ್ಧ ತಾಸು ಗಂಡನ ಬಿಟ್ಟ ಇರುವುದಿಲ್ಲ ಅನ್ನುವಷ್ಟು ಪ್ರೀತಿ ಎಂಬುದು ಅವನ ಕಡೆ ಹೊಲಸಾಕಿದ್ದಾಳ್ರಿ. ಗಂಡವನ್ನು ತಾನು ಅನ್ನುವುದಿಲ್ಲ ಅನ್ನುವಂತ ಸಣ್ಣ ಸಣ್ಣ ನಾಟಕ ಹುಡುಗಿ ಶುರು ಮಾಡ್ಯಾಳ್ರಿ. ಹೊಲಕ್ಕೆ ಗಂಡ ಹೋಗುವುದಕ್ಕ ತಲೆ ಕಟ್ಟಿ ಹಾಸಿಗೆ ಹಿಡಿದ ಕೌದಿ ಹೊತ್ತ ಜಗ್ಗ ಹರಿ ಮನೆಗೆ ಬಿಟ್ಟಾಳ್ರಿ. ಮನೆಗೆ ಬಂದ ಹೆಂಡತಿಗಂದ ಇನ್ನೂ ಒಮ್ಮೆ ಯೋಚಿಸಂದ, ಸಣ್ಣಾಗಿ ಕಡಿ ಮಾತ ಹೆಂಡತಿಗಂದಾನ್ರಿ. ಕಡ ಕಡಿ ಗಂಡನ ಮುಂದ ಬ್ಯಾರೆ ಆಗದಿದ್ರೆ ನಾನು ಉರ್ಲ್ ಹಾಕೊಂಡು ಸತ್ತ ಬಿಡ್ತೇನಂತ ಅಂತಾಳ್ರಿ. ಆತ
ಬಾರ ಅಳಬ್ಯಾಡ ನಿನ್ನಂಗ ಆಗಿ ಹೋಗ್ಲಿ ಹಿಂದ ದಾರೆ ಹೋಗುನಂತ ಅನ್ನೋದು ಕಕ್ಕಿರಿ ಚಟ್ಟಂತ ಎದ್ದು ಅವನ ಚಕ್ಕಿ ಬಿದ್ದ ಮಾರಿ ತುಂಬ ಲಸ ಬೆಲ್ಲ ಕೊಟ್ಟ ಕುಣದು ಬಿಟ್ಟಾಳ್ರಿ ಅಣ್ಣಗೆ ಸಿಟ್ಟು ಬಂದು ನಾಗ ಬ್ಯಾರಾಗು ಆಟ ನಾವು ಕೂಡನಂತ ಹೆಂಡಿ ಕೂಡ ಸುಮ್ಮ ಮನೆಗ್ಯಾನ್ರಿ ಸಾಕ್ಷಾತ್ ಮಲ್ಲಮ್ಮನಂತ ಅಣ್ಣನ ಹೆಂಡತಿ ಅಡಿಗೆ ಮಾಡಿ ಸುಮ್ಮ ಮಲಗಿದವ್ರ ಬಾಗ್ಲ ಬಡುದು ಅಂತಾಳ್ರಿ ತಂಗಿ ಅಂತ ಊಟ ಮಾಡಿ ಮಲಗ್ರಿ ಅಂತ ಅನ್ನೋದಕ್ಕಿಂತ ಕೆಟ್ಟ ಬೇಗಣ ಬೈಯಾಕಾಕಿ ಶುರು ಮಾಡ್ಯಾಳ್ರಿ ತಮ್ಮನ ಹೆಂಡತಿ ಮಾತು ಕಿವಿಗೆ ಬಿದ್ದು ಅಣ್ಣ ಬಾಳ ಮಂದ ಮಡದಿಗೆ ಬ್ಯಾಡ ಬಾರ ಅಂತ ಕರೆದಾನ್ರಿ ದುಡಿ ಅವರವರ ಉಪ್ಪಾಸಿದ್ರ ಊಟ ಹೆಂಗ ಆತ್ಮಿಕ ಲೋಕದತ್ತ ಕರೆದೊಯ್ಯುತ್ತದೆ. ದ್ವೈತ ಪಂಥದ ಪ್ರತಿಪಾದಕರಾದ ಶ್ರೀ ಮಧ್ವಾಚಾರ್ಯರು ಉಡುಪಿಯ ಹತ್ತಿರದಲ್ಲಿರುವ ಪಾಜಕ ಗ್ರಾಮದಲ್ಲಿ ತಂದೆ ಮಧ್ಯಗೇಹ ಭಟ್ಟ ಹಾಗೂ ತಾಯಿ ವೇದಾವತಿಗೆ ಜನಿಸಿದರು. ಬಾಲ್ಯದಲ್ಲಿಯೇ ಅಸಾಧಾರಣ ಪ್ರತಿಭೆ ತೋರಿದ ವಾಸುದೇವ ವಿದ್ಯಾಭ್ಯಾಸ ಮುಗಿಸಿ ಗುರುಗಳಿಂದ ಪಟ್ಟಾಭಿಷೇಕ ನೆರವೇರಿಸಿ ಇಟ್ಟ ಹೆಸರು ಆನಂದ ತೀರ್ಥ. ಮಧ್ವಾಚಾರ್ಯರು ಅಷ್ಟ ಮಠಗಳನ್ನು ಸ್ಥಾಪನೆ ಮಾಡಿದರು. ಅಷ್ಟ ಮಠಗಳನ್ನು ಸ್ಥಾಪನೆ ಮಾಡಿದ ಮಧ್ವಾಚಾರ್ಯರು. ಸೂದಿ ಮಠದ ಈಗ ನಾವು ಅಷ್ಟ ಮಠಗಳನ್ನು ಉಡುಪಿಯಲ್ಲಿ ನೋಡಬಹುದು. ಸೂದಿ ಮಠದ ವಾದಿರಾಜರು ಶ್ರೀಕೃಷ್ಣನಿಗೆ ನೈವೇದ್ಯವನ್ನು ಇಡುವ ಸಂದರ್ಭದಲ್ಲಿ ಶ್ರೀಕೃಷ್ಣನು ಹಯಗ್ರೀವನಾಗಿ ಬಂದು ನೈವೇದ್ಯವನ್ನು ಅರ್ಧ ತಿಂದು ಅರ್ಧ ಬಿಟ್ಟು ಹೋಗುತ್ತಿದ್ದರು. ವಾದಿರಾಜರು ಶ್ರೀಕೃಷ್ಣನೇ ನೈವೇದ್ಯ ತಿನ್ನಲು ಬರುವನು ಎಂದು ಹೇಳಿದಾಗ ಇದನ್ನು ಇತರ ಮಠದವರು ನಂಬಲಿಲ್ಲ. ಕೊನೆಗೆ ಏನಬಲ್ಲೆನು ನಾನು ಮೇರೆ ಸುಜ್ಞಾನ ಮೂರುತಿ ನೀನು ನಿನ್ನ ಸಮಾನರುಂತೆ ದೇವಾ ರಕ್ಷಿಸು ನಮ್ಮ ಅನವರತ ದೇವಾ ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರೇ ಸುಂದರ ಸರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ
ತಿನ್ನೋದು ಕೂಡ ಅವೇ ಸ್ವೀಟ್ ಉಂಡು ಸ್ವೀಟ್ ಕಕ್ಕೆ ನಕ್ಕಿನೇ ಟಾಂಡಿ ಒಳ್ಳೆ ದೊಂಪುದನ್ನು ಬೀಸಾತು ಹೇರ್ ಸ್ಟೈಲ್ ಮತ್ತೆ सैया तेरा टप्पे सैया तेरा टप्पे हमारी भैया अरे मैं तो मर गई दया वो दे गए हमका हिक्की 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 दया मोड़ी हमारी भैया अरे मैं तो मर गई दया वो दे गए हमका हिक्की 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 पगला ऐसा
ವಿಷಯ ಗೊತ್ತಿಲ್ಲ ಏನು ಚಲ್ಲ ಮಾಡ್ಬೋದ ಬ್ಯಾಂಕ್ ಹೊಸ ಕಡದ ಗೊತ್ತಿಲ್ಲ ನಿಮಗೆ ಮಾಡಬಲ್ಲ ಭಾರತ ಬ್ಯಾಂಕ್ ಒಂದು ಹೊಸ ಕಡ್ದ ಆ ಭಾರತ ಬ್ಯಾಂಕಿನ ಕಥೆ ಏನು ಗೊತ್ತಿಲ್ಲ ನಿಮಗೆ ಆ ಬ್ಯಾಂಕಿಗೆ ಎಲ್ಲ ಹೋಗ್ತೇವೆ ಉದ್ಘಾಟನೆ ಬರ ಬಂತಾರೆ ಮತ್ತೆ ಸನ್ಮಾನ ಉಂಟು ಮತ್ತೆ ಏನೇ ಗೊತ್ತಿಲ್ಲ ಈಗ ಭಾಷಣ ಉಂಟು ನೋಡಿದ್ರಲ್ಲ ವೀಕ್ಷಕರೇ, ಹೇಗಿತ್ತು ಶ್ರೀ ನಾರಾಯಣ ಸಮೂಹ ಶಿಕ್ಷಣ ಸಂಸ್ಥೆಯ ವಾರ್ಷಿಕ ಉತ್ಸವವನ್ನ. ಇದೇ ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು.